ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಕುರಿತು ಸಿಸಿಬಿ ಕೋರ್ಟ್ ಆರೋಪಿಗಳನ್ನು ದೋಷಮುಕ್ತಗೊಳಿಸಿ ತೀರ್ಪು ನೀಡಿದೆ. ಈ ದೇಶ ಪ್ರಪಂಚದ ಎದುರು ತಲೆ ತಗ್ಗಿಸುವ ತೀರ್ಪನ್ನ ಲಕ್ನೋ ಕೋರ್ಟ್ ನೀಡಿದೆ. ಭಾರತದಲ್ಲಿ ನಿಜವಾಗಿಯೂ ಪ್ರಜಾಪ್ರಭುತ್ವ ಇದೆಯಾ ಅನ್ನೋ ಸಂಶಯ ಮೂಡ್ತಾ ಇದೆ ಅಂತ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನ್ಯಾಯಾಲಯದಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಈ ದೇಶ ಎತ್ತ ಕಡೆ ಸಾಗ್ತಾ ಇದೆ. ರಾಮ ಮಂದಿರ ತೀರ್ಪಿನಲ್ಲೂ ಬಾಬ್ರಿ ಧ್ವಂಸ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಕೋರ್ಟ್ನ ಇವತ್ತಿನ ತೀರ್ಪು ದೇಶದಲ್ಲಿ ನ್ಯಾಯ ಉಳಿದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾಚಿಕೆಗೇಡು. 28 ವರ್ಷಕ್ಕಾದರೂ ಆರೋಪಿಗಳಿಗೆ ಶಿಕ್ಷೆಯಾಗಿಲ್ಲ ಅಂತ ಆದ್ರೆ ನ್ಯಾಯ ಎಲ್ಲಿದೆ? ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರಭುತ್ವ ಬೀರಿ ದೇಶ ಒಡೆಯಲು ಯತ್ನಿಸ್ತಾ ಇದೆ ಅಂತ ಹೇಳಿದ್ರು. 28 ವರ್ಷಗಳಿಂದ ನಿರಂತರವಾಗಿ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಂತಹ ಬಾಬರಿ ಮಸ್ಜಿದ್ ಧ್ವಂಸ ಪ್ರಕರಣದ 32 ಆರೋಪಿಗಳನ್ನು ಖುಲಾಸೆಗೊಳಿಸಿ ಅವರಿಗೆ ಕ್ಲೀನ್ ಚಿಟ್ ನೀಡಿರುವಂತಹ ಒಂದು ತೀರ್ಪನ್ನು ಇವತ್ತು ಲಕ್ನೋ ಸಿಬಿಐ ನ್ಯಾಯಾಲಯ ನೀಡಿದೆ. ಭಾರತ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ಇದೆಯಾ ಅಂತ ಹೇಳುವಂಥ ಸಂಶಯ ಈಗ ನಮಗೆ ಮೂಡ್ತಾ ಇರುವಂಥ ಸನ್ನಿವೇಶ. ಕೊನೆಯ ಪಕ್ಷ ನ್ಯಾಯಾಲಯದಲ್ಲೂ ಕೂಡ ನಮಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಆದರೆ ಈ ದೇಶ ಎತ್ತ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಬೇಕಾಗಿದೆ. ಬಾಬರಿ ಮಸೀದಿ 1992ರಲ್ಲಿ ಏನು ಧ್ವಂಸಗೊಳಿಸಲ್ಪಟ್ಟಿದ್ದೋ ಆ ಧ್ವಂಸಗೊಳಿಸಲಿಕ್ಕೆ ಬೇಕಾಗಿ ಅದಕ್ಕೆ ಬೇಕಾದಂಥ ಷಡ್ಯಂತ್ರನ ಮಾಡಿಕೊಂಡು ಅಲ್ಲಿ ಭಾಷಣಗಳನ್ನು ಮಾಡಿ ಇದರ ಹಿಂದೆ ಇದ್ದಂತಹ ರೂವಾರಿಗಳು 32 ಜನರ ಬಗ್ಗೆ ಇದ್ದಂತಹ ಕೇಸನ್ನು ಇವತ್ತು ಖುಲಾಸೆಗೊಳಿಸಿಕೊಂಡು ಅವರಿಗೆ ಕ್ಲೀನ್ ಚಿಟ್ಟನ್ನು ನೀಡಲಾಗಿದೆ. ಕಳೆದ ಬಾಬರಿ ಮಸೀದಿನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಮಾನ ಏನಿದೆ ಆ ತೀರ್ಮಾನದಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಧ್ವಂಸ ಒಂದು ಅಪರಾಧ ಕೃತ್ಯ ಅಂತ ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ಆ ತೀರ್ಮಾನದಲ್ಲಿ ಉಲ್ಲೇಖಿಸಲಾಗಿದೆ. ಆದರೂ ಕೂಡ ಈ ಒಂದು ತೀರ್ಮಾನದಲ್ಲಿ ಲಕ್ನೋ ಸಿಬಿಐ ನ್ಯಾಯಾಲಯ ಏನು ಇವತ್ತು ತೀರ್ಮಾನವನ್ನು ನೀಡಿದ ಈ ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡುವುದರ ಮುಖಾಂತರ ಈ ದೇಶದಲ್ಲಿ ಇನ್ನು ನ್ಯಾಯ ಉಳಿದಿಲ್ಲ ಅನ್ನುವಂಥ ರೀತಿಯಲ್ಲಿರುವಂಥ ತೀರ್ಮಾನವನ್ನು ನೀಡಿರುವಂಥದ್ದು ಬಹಳ ನಾಚಿಕೆಗೇಡು.